ಎಲ್ಲ ನಮ್ಮ ಅಗ್ರಗಣ್ಯ ನಾಯಕರೇ, ನನ್ನ ಮುಂದಿರುವ ಎಲ್ಲ ನಮ್ಮ ಸಹೋದರರೇ, ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷ ಮತ್ತು ಎಲ್ಲ ನಮ್ಮ ಪದಾಧಿಕಾರಿ ವರ್ಗದವರೇ, ಬಹುಶಃ ಖಂಡಿತವಾಗಿ ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಬಹುಶಃ ಮೊಹಮ್ಮದ್ ಮಸೂದ್ ಅವರ ಪರ್ಮಿಷನ್ ತೆಗೆದುಕೊಂಡು ನಾನು ಎರಡು ಮಾತು ಹೇಳಲಿಕ್ಕೆ ಇಷ್ಟೇನೆ. ಇಲ್ಲಿ ಇವತ್ತು ಲಕ್ಷಾಂತರ ಜನಸಮೂಹ ಸೇರಿದ ಉದ್ದೇಶ ಯಾವುದಂತ ಹೇಳಿದ್ರೆ, ನಾವು ಕೇಂದ್ರ ಸರ್ಕಾರ ಹತ್ರ ನಮ್ಗೆ ಪೌರತ್ವ ಕೊಡಿ ಅಂತೇಳಿ ಭಿಕ್ಷೆ ಬೇಡಲಿಕ್ಕೆ ನಾವಿಲ್ಲಿ ಸೇರ್ಲಿಲ್ಲ. ನಾವಿಲ್ಲಿ ಏನಾದ್ರು ಸೇರಿದ್ರೆ ಭಾರತ ದೇಶ ಏನಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ತೋರಿಸ್ಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಇವತ್ತು ಬಹುಶಃ ಸಂವಿಧಾನಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸೋದರೆಲ್ಲ ಒಕ್ಕಟ್ಟಾಗಿ ಸೇರಿಕೊಂಡು ತಕ್ಕವಾದ ಉತ್ತರ ನಿಮ್ಗೆ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇ ಮಾತು ಯಾವ್ದಂತ ಹೇಳಿದ್ರೆ, ನಾನು ನಿನ್ನೆ ನಮ್ಮ ಗೃಹ ಸಚಿವರ ಮಾತನ್ನು ಕೇಳಿದ್ದೇವೆ. CA ಕಾರ್ಡ್ ತಂದದ್ದು ನಾವು ಪೌರತ್ವ ಕೊಡ್ಲಿಕ್ಕೆ ಬೇಕಾಗಿ ಅಂತೇಳಿ. ನಾವು ಇವತ್ತೆಲ್ಲ ನಿಮ್ಗೆ ಹೇಳ್ತಾ ಇದ್ದೇವೆ, ನಿಮ್ಮ ಪೌರತ್ವ ನಮಗೆ ಅಗತ್ಯ ಇಲ್ಲ. BR ಅಂಬೇಡ್ಕರ್ ಅವತ್ತಿನ ಕಾಲದಲ್ಲಿ ಬರ್ತಿದ್ದಾರೆ, ಏಕ ಪೌರ ಸಿಗ್ಬೇಕು, ಏನ್ ಕಾನೂನು ಅಂತೇಳಿ ಈ ಹಿಂದೆ ಕಾನೂನು ಇದ್ದಾನೆ, ಅದರ ಪ್ರಕಾರ ಇವತ್ತು ನಮ್ಮ ಇದೆ, ಅದು ನಮ್ಮ ಜೊತೆಲಿ ಇರುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ಬಹುಶಃ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಂಡಂತ ಸೆಂಟ್ರಲ್ ಮುಸ್ಲಿಂ ಕಮಿಟಿ ಅಧ್ಯಕ್ಷರಾದ ಮೊಹಮ್ಮದ್ ಮಸೂದ್ ಅವರಿಗೂ, ಸಮಿತಿ ಎಲ್ಲ ಸದಸ್ಯರಿಗೂ, ಈ ಒಂದು ಸಂಘಟನಾ ಸಮಿತಿ ಎಲ್ಲ ಪದಾಧಿಕಾರಿ ವರ್ಗದವರಿಗೂ, ಇಲ್ಲಿ ಸೇರಿದಂತ ಇಡೀ 2-3 ಜಿಲ್ಲೆಯ ಎಲ್ಲ ಜಾತಿ ಎಲ್ಲ ಮತ ವರ್ಗ, ವಿಶೇಷವಾಗಿ ಎಲ್ಲ ನಮ್ಮ ಸಹೋದರ ಮಿತ್ರರಿಗೂ, ವಿವಿಧ ಸಂಘ ಸಂಸ್ಥೆಗಳು, ಜಮಾ ಮಸೀದಿ ಮತ್ತು ಧಾರ್ಮಿಕ ಕೇಂದ್ರಗಳ ಅಧ್ಯಕ್ಷರಿಗೂ ಮತ್ತು ನಮ್ಮ ಸದಸ್ಯರಿಗೂ ನಮ್ಮ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸುವಂತದ್ದು. ಬಹುಶಃ ಎಲ್ಲ ನಮ್ಮ ವಾಲಂಟಿಯರ್ ಕಾರ್ಯಕರ್ತರ ಮಿತ್ರರು ಯಾರಿದ್ದಾರ, ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರ ಮುಂದೆ ನಿಂತು ಇವತ್ತು ಬಹುಶಃ ಮಂಗಳೂರಿನ ಜನತೆ, ಮಂಗಳೂರು ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಜಿಲ್ಲೆ ಮಾತ್ರ ಅಲ್ಲ, ವಿಶ್ವದಲ್ಲಿ ಮಂಗಳೂರಿನ ಸ್ವಾಭಿಮಾನವನ್ನು ಹೆಚ್ಚಿಸುವಂತ ಕೆಲಸ ಮಾಡಿ ನಾವು ಯಾವಾಗಲೂ ಶಾಂತಿ ಪರವಾಗಿದೆ. BR ಅಂಬೇಡ್ಕರ್ನ ಸಂವಿಧಾನ, ಮಹಾತ್ಮ ಗಾಂಧಿಯ ನಮ್ಮ ಭಾರತ, ಇದನ್ನ ಉಳಿಸಲಿಕ್ಕೆ ಜೀವದ ಹಂತತನ ಕೂಡ ಇದನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.